ಮಂಗಳೂರಿನ ಹೊರವಲಯದ ಗಂಜಿಮಠದ ಮಳಲಿ ಮಸೀದಿಯ ನವೀಕರಣ ಕಾಮಗಾರಿ ವೇಳೆ ದೇಗುಲ ಶೈಲಿ ಪತ್ತೆಯಾದ ಹಿನ್ನೆಲೆ ಹಿಂದೂಗಳ ಧಾರ್ಮಿಕ ನಂಬಿಕೆಯಾಗಿರುವ ಜ್ಯೋತಿಷ್ಯದ ಉನ್ನತ ಭಾಗವಾದ ಅಷ್ಟಮಂಗಲದ ಪೂರ್ವಭಾವಿಯಾಗಿ ನಾಳೆ ತಾಂಬೂಲ ಪ್ರಶ್ನೆ ಆಯೋಜಿಸಲು ನಿರ್ಧರಿಸಲಾಗಿದೆ. ಮಳಲಿ ಮಸೀದಿಯಲ್ಲಿ ದೇಗುಲದ ಶೈಲಿ ಪತ್ತೆ ವಿಚಾರ ನ್ಯಾಯಾಲಯದಲ್ಲಿ ಇದ್ದು ಇದರ ಮಧ್ಯೆ ವಿಎಚ್ಪಿ ಮತ್ತು ಬಜರಂಗ ದಳ ಇದನ್ನ ಹೋರಾಟವಾಗಿ ತೆಗೆದುಕೊಳ್ಳಲು ನಿರ್ಧರಿಸಿದೆ. ಜ್ಯೋತಿಷ್ಯದಲ್ಲಿ ಅತಿ ಉನ್ನತ ಸ್ಥಾನದಲ್ಲಿರುವ ಅಷ್ಟಮಂಗಲ ಇಡಲು ನಿರ್ಧರಿಸಲಾಗಿದ್ದು ಇದರ ಪೂರ್ವಭಾವಿಯಾಗಿ ನಾಳೆ ಬೆಳಿಗ್ಗೆ ತಾಂಬೂಲ ಪ್ರಶ್ನೆಯನ್ನು ನೀಡಲಿದೆ. ನಿನ್ನೆ ಕೇರಳದ 3 ತಂತ್ರಿಗಳು ಸ್ಥಳ ಪರಿಶೀಲನೆ ಮಾಡಿ ನಾಳೆ ತಾಂಬೂಲ ಪ್ರಶ್ನಾ ಚಿಂತನೆಯನ್ನ ಮಳಲಿಯ ರಾಮಾಂಜನೇಯ ಭಜನಾ ಮಂದಿರದಲ್ಲಿ ಇರಿಸಲು ನಿರ್ಧರಿಸಿದ್ದಾರೆ. ಸ್ಥಳದಲ್ಲಿ ಇರುವ ದೈವಿಕ ಶಕ್ತಿ ಯಾವುದು, ಅಷ್ಟಮಂಗಲ ಎಲ್ಲಿ ಮತ್ತು ಯಾವಾಗ ಮಾಡುವುದು ಎಂಬುದನ್ನು ತಿಳಿದುಕೊಳ್ಳಲು ಈ ತಾಂಬೂಲ ಪ್ರಶ್ನೆಯನ್ನು ನೀಡಲಾಗ್ತಾ ಇದೆ. ಆದರೆ ಈ ಮಧ್ಯೆ ಮಂಗಳೂರು ನಗರದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿಯೂ ಕೂಡ ಮುಂಜಾಗ್ರತಾ ಕ್ರಮವಾಗಿ ಇಂದು ರಾತ್ರಿಯಿಂದ ಮೇ 26ರ ಬೆಳಗ್ಗೆವರೆಗೆ ಬಜ್ಪೇಟ್ ಠಾಣಾ ವ್ಯಾಪ್ತಿಯ ತೆಂಕುಳೆಪಾಡಿ ಗ್ರಾಮದ ಪೊಳಲಿಪೇಟೆಯ ಜುಮ್ಮಾ ಮಸೀದಿ ಸುತ್ತಮುತ್ತ 500 ಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಹೊರಡಿಸಿ ಮಂಗಳೂರು ನಗರ ಪೊಲೀಸ್ ಆಯುಕ್ತರು ಆದೇಶ ಹೊರಡಿಸಿದ್ದಾರೆ. ಇದರ ಮಧ್ಯೆ ಇಂದು ದಕ್ಷಿಣ ಕನ್ನಡ ಜಿಲ್ಲಾಡಳಿತದಿಂದ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸಭೆ ನಡೆಸಲಾಗಿದೆ. ಈ ಸಭೆಯಲ್ಲಿ ಪೊಲೀಸ್ ಇಲಾಖೆ ವಿವಿಧ ಇಲಾಖೆ ಅಧಿಕಾರಿಗಳು ಮಳಲಿಯ ಮಸೀದಿ ಆಡಳಿತ ಮಂಡಳಿಯವರು ಭಾಗಿಯಾಗಿದ್ದರು. ಈ ಸಭೆಯಲ್ಲಿ ಮಸೀದಿ ಆಡಳಿತ ಕಾನೂನು ಹೋರಾಟ ಮಾಡುವುದಾಗಿ ತಿಳಿಸಿದೆ. ಇನ್ನು ತಾಂಬೂಲ ಪ್ರಶ್ನಾ ಚಿಂತನೆ ನಡೆಸಲು ಉದ್ದೇಶಿಸಿದ ಸಂಘಟನೆಗಳಿಗೆ ಕಾನೂನು ಅಂಶಗಳ ಬಗ್ಗೆ ಮನವರಿಕೆ ಮಾಡಿಕೊಡಲಾಗಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಕೆವಿ ಕೂಡ ತಿಳಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲೂಕಿನ ತೆಂಕವಳಿಪಾಡಿ ಗ್ರಾಮದ ಹತ್ತಿರ ಇರುವಂತಹ ಜುಮ್ಮಾ ಮಸ್ಜಿದ್ ಮಳಲಿಪೇಟೆ ಇದರ ಏನೋ ಒಂದು ರಿನೋವೇಷನ್ ವರ್ಕ್ಸನ್ನು 21ನೇ ತಾರೀಕು ಮಾಡ್ತಾ ಇರಬೇಕಾದಾಗ ಅಲ್ಲಿ ದೇವಸ್ಥಾನದ ತರಹ ಕಾಣ್ತಾ ಇರುವಂಥ ಒಂದು ಸ್ಟ್ರಕ್ಚರ್ಸ್ ಕಂಡು ಬಂದಿರೋದ್ರಿಂದ ಭಾಳಷ್ಟು ವಿಚಾರಗಳಲ್ಲಿ ಬೇರೆ ಬೇರೆ ಆರ್ಗನೈಸೇಷನ್ಸ್ಗಳು ಬೇರೆ ಬೇರೆ ರೀತಿಯಾದಂಥ ಮನವಿಯನ್ನು ಕೊಟ್ಟಿದ್ದರು. ಈ ವಿಚಾರದ ಒಳಗಡೆ ನಾನು AC ಮತ್ತು ತಹಶೀಲ್ದಾರ್ ಅವರನ್ನು ಜಿಲ್ಲಾಡಳಿತ ನಾವು ಅಲ್ಲಿಗೆ ಕಳಿಸಿ ಆ ಸಮಯದೊಳಗಡೆ ಲಾ ಆ್ಯಂಡ್ ಆರ್ಡರ್ನ ಮೇಂಟೈನ್ ಮಾಡುವಂಥ ಕೆಲಸವನ್ನು ಆಗಿತ್ತು. ಅದಾದ ನಂತರ ಅಡಿಷ್ನಲ್ ಸಿವಿಲ್ ಕೋರ್ಟ್ JMFC ನ್ಯಾಯಾಲಯ ಮ್ಯಾಂಗ್ಳೂರು 23ನೇ ತಾರೀಕಿಗೆ ಟೆಂಪ್ರರಿ ಇಂಜಂಕ್ಷನ್ ಆರ್ಡರನ್ನು ಪಾಸ್ ಮಾಡಿ ಜುಮ್ಮಾ ಮಸ್ಜಿದ್ ಅವರಿಗೆ ಅದರೊಳಗಡೆ ಏನು ಮುಂದಿನ ಪೆಂಡೆನ್ಸಿ ಇರುವಂಥ ಕೇಸ್ ಇರುವ ಸಮಯದೊಳಗಡೆ ಯಾವುದೇ ರೀತಿಯಾದಂತಹ ಡೆಮಾಲಿಷನ್ನು ಮತ್ತು ಬೇರೆ ರೀತಿಯಾದಂಥ ಆ್ಯಕ್ಟಿವಿಟೀಸ್ಗಳನ್ನ ಮಾಡಬಾರ್ದು ಅಂತ ಸಿವಿಲ್ ಕೋರ್ಟ್ ಈಗ ಆಲ್ರೆಡಿ ಅಲ್ಲಿ ಆದೇಶ ಮಾಡಿದ್ದಾರೆ. ಇದಾದ ನಂತರ ಜಿಲ್ಲಾಡಳಿತಕ್ಕೆ ಭಾಳಷ್ಟು ರೀತಿಯಾದಂಥ ಆರ್ಗನೈಸೇಷನ್ಸ್ಗಳು ಬೇರೆ ಬೇರೆ ರೀತಿಯಾದಂಥ ಮನವಿ ಕೊಟ್ಟ ಹಿನ್ನೆಲೆಯಲ್ಲಿ ಇವತ್ತು ಅಧಿಕಾರಿಗಳ ಮತ್ತು ಸಂಬಂಧಪಟ್ಟ ಏನು ಜುಮ್ಮಾ ಮಸ್ಜಿದ್ನ ಸೆಕ್ರೆಟರಿ ಮತ್ತು ಪ್ರೆಸಿಡೆಂಟ್ ಅವ್ರನ್ನ ಕರೆಸಿ ಜಿಲ್ಲಾಡಳಿತ, ಕಮಿಷನರ್ ಆಫ್ ಪೊಲೀಸ್ ಮತ್ತು ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳೆಲ್ಲ ನಾವು ಮೀಟಿಂಗ್ ಮಾಡಿದಾಗ ಅವರು ಕೂಡ ಲೀಗಲ್ ಪ್ರೊಸೀಜರ್ಸ್ ಏನಿದೆ ಅದನ್ನು ನಾವು ಫಾಲೋಅಪ್ ಮಾಡ್ತೀವಿ. ಅಲ್ಲಿ ತನಕನೂ ಕೂಡ ಯಾವುದೇ ರೀತಿ ಇದನ್ನು ಡೆವಲಪ್ ಮಾಡೋದಕ್ಕೆ ಹೋಗಲ್ಲ. ನ್ಯಾಯಾಲಯದ ಆದೇಶವನ್ನು ನಾವು ಪಾಲನೆ ಮಾಡೋದ್ರ ಜೊತೆಗೆ ನ್ಯಾಯಾಲಯದಲ್ಲಿ ಏನು ಹೋರಾಟವನ್ನು ಮಾಡಬೇಕಿದೆ ಅದನ್ನು ನಾವು ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ. ಮತ್ತು ಬೇರೆ ಬೇರೆ ಆರ್ಗನೈಸೇಷನ್ಸ್ಗಳು ಬೇರೆ ಬೇರೆ ರೀತಿಯಾದಂತಹ ಒಂದು ಪ್ರಶ್ನೆ ಇವನ್ನೆಲ್ಲವನ್ನು ಕೇಳ್ತಾ ಇರುವಂಥ ಸಂದರ್ಭದೊಳಗಡೆ ಅದು ಅವರವರ ಒಂದು ವೈಯಕ್ತಿಕ ವಿಚಾರಗಳಿಗೆ ಸಂಬಂಧಪಟ್ಟಾಗೆ ಅದಕ್ಕೆ ಬೇರೆ ರೀತಿಯಾದಂತಹ ಒಂದು ಲೀಗಲ್ ಆಸ್ಪೆಕ್ಟ್ಸ್ಗಳು ಏನಿದೆ ಅನ್ನೋದನ್ನು ಲೀಗಲ್ ಫೈಟ್ ಮುಖಾಂತರನೇ ಮಾಡಬೇಕಾಗಿರೋದ್ರಿಂದ ಅದನ್ನು ಅವರಿಗೂ ಕೂಡ ಮನವರಿಕೆ ಮಾಡಿಕೊಂಡು ಎಲ್ಲರೂ ಕೂಡ ಶಾಂತಿ ಸುವ್ಯವಸ್ಥೆ ಸಾಮರಸ್ಯವನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಪಾಡಬೇಕು ಅನ್ನುವಂಥ ಒಂದು ಪಾಯಿಂಟನ್ನು ಹೇಳಿ ಇವತ್ತು ಒಂದು ಸಂಕ್ಷಿಪ್ತವಾದಂಥ ಒಂದು ಮೀಟಿಂಗನ್ನು ಮಾಡಿದ್ದೀವಿ. ಸದ್ಯ ಕರಾವಳಿ ಭಾಗದಲ್ಲಿ ವಿವಾದವನ್ನ ಎಬ್ಬಿಸಿರುವಂತಹ ವಿಚಾರ ಮಳಲಿ ದರ್ಗಾ ವಿವಾದ ಇದೀಗ ಮತ್ತೊಂದು ಹಂತವನ್ನು ತಲುಪಿರುವಂಥದ್ದು ತಾವು ನೋಡ್ತಾ ಇದ್ದೀರಾ. ಮಳಲಿಯಲ್ಲಿ ಹಿಂದೂ ಸಂಘಟನೆಗಳಿಂದ ಅಷ್ಟಮಂಗಲ ಪ್ರಶ್ನೆಯ ಪೂರ್ವಭಾವಿಯಾಗಿ ನಾಳೆ ತಾಂಬೂಲ ಪ್ರಶ್ನೆಯನ್ನ ಇರಿಸಲು ಹಿಂದೂ ಸಂಘಟನೆಗಳು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ನಿರ್ಧರಿಸಿದೆ. ಈಗಾಗಲೇ ಗೊತ್ತಿರುವ ಹಾಗೆ ಈ ಒಂದು ವಿಚಾರ ವಿವಿಧ ಆಯಾಮಗಳನ್ನ ಪಡೆದುಕೊಳ್ತಾ ಇದೆ. ಒಂದ್ ಕಡೆ ಇದು ಮಸೀದಿ ಅಥವಾ ಇದೊಂದು ದರ್ಗಾವೋ ಅಥವಾ ಇದೊಂದು ದೇವಾಲಯವೋ ಅಥವಾ ಇದೊಂದು ಬಸದಿಯೋ ಅನ್ನುವಂತಹ ಪ್ರಶ್ನೆಗಳ ನಡುವೆ ಈ ಒಂದು ವಿವಾದ ಮತ್ತೊಂದು ಹಂತವನ್ನು ತೆರೆದುಕೊಳ್ತಾ ಇರುವಂತದ್ದು. ಈ ಹಿನ್ನೆಲೆ ನಾಳೆಯ ದಿನ ಪ್ರಮುಖವಾಗಿರುವಂತಹ ವಿಚಾರವನ್ನ ಪಡೆದುಕೊಳ್ಳುತ್ತೆ. ಈ ಬಗ್ಗೆ ನನ್ನ ಜೊತೆ ನೇರವಾಗಿ ಮಾತನಾಡಲಿಕ್ಕೆ ಬಜರಂಗ ದಳ ಮುಖಂಡರು ಪ್ರದೀಪ್ ಸರಿಪಳ್ಳ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರದೀಪ್ ಸರಿಪಳ್ಳ ಅವರು ನಮಸ್ತೆ. 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 ಸದ್ಯ ತಾವುಗಳು ನಾಳಿನ ದಿನ ಮಳಲಿ
ದರ್ಗಾ ಏನಿದೆ ಈ ವಿಚಾರದ ಸತ್ಯಾಸತ್ಯತೆಯನ್ನ ಕಂಡುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರಶ್ನಾ ಚಿಂತನೆಗೆ ಹೋಗಿದ್ದೀರಾ? ನಾಳೆ ತಾಂಬೂಲ ಪ್ರಶ್ನಾ ಚಿಂತನೆಯ ಮೂಲಕ ಸತ್ಯಾಸತ್ಯತೆಯನ್ನು ಕಂಡುಕೊಳ್ಬೇಕು ಅನ್ನೋದು ನಿರ್ಧಾರವನ್ನು ಮಾಡಿದ್ದೀರಾ? ಏನ್ ಹೇಳ್ತಾರೆ ಪ್ರದೀಪ್ ಸರಿಪಡ ಅವರೇ ಫಸ್ಟ್ ರಿಯಾಕ್ಷನ್? ನೋಡಿ, ನಾವು ಧಾರ್ಮಿಕತೆಯಲ್ಲಿ ತುಂಬಾ ಭರವಸೆ ಇದೆ ನಮ್ಗೆ. ಏನು ಅದು ಕಟ್ಟಡದ ರಚನೆಗಳೇನಿದೆ ಅದು ಪೂರ್ತಿ ದೇವಸ್ಥಾನವನ್ನ ಹೋಲುವಂತದ್ದೇ ಕಟ್ಟಡ ಇದೆ. ಅದೊಂದು 800 ವರ್ಷಗಳ ಹಿಂದಿನ ಮಸೀದಿ ಅಂತವ್ರು ಏನ್ ಹೇಳ್ತಾ ಇದ್ದಾರೆ. ಇವಾಗ ಮಳಲಿ ಗ್ರಾಮದಲ್ಲಿರುವಂತಹ ಮುಸಲ್ಮಾನರ ಮನೆಯ ಸಂಖ್ಯೆ 150 ಸಂಖ್ಯೆಯಲ್ಲಿ ಅವರ ಮನೆಗಳಿವೆ. 800 ವರ್ಷಗಳ ಹಿಂದೆ ಅವರ ಎಷ್ಟು ಮನೆಗಳಿದ್ದಿರ್ಬೋದು? ಇದೆಲ್ಲ ನಮಗೆ ಏನು ಸಂಶಯಾಸ್ಪದವಾಗಿ ಕಾಣ್ತಾ ಇದೆ ಅಲ್ಲ, ಸಂಶಯಕ್ಕೆ ಎಡೆ ಮಾಡಿ ಕೊಡ್ತಾ ಇದೆ ಅಲ್ವಾ? ಹಾಗಾಗಿ ಅದೇನ್ ಕಟ್ಟಡ ಇದೆ ಅಥವಾ ಕಟ್ಟಡದಲ್ಲಿ ತೋರುವಂತಹ ಏನು ಎಲ್ಲ ರಚನೆಗಳಿವೆ, ಅದನ್ನ ಏನ್ ತಿಳಿಬೇಕು, ಅದ್ರಲ್ಲಿ ಅಲ್ಲಿ ಏನು ದೇವತಾ ಶಕ್ತಿ ಏನಿದೆ, ಆ ಸಾನ್ನಿಧ್ಯ ಇತ್ತ ಇಲ್ವಾ ಅನ್ನತಕ್ಕಂಥ ತಿಳಿಬೇಕಿದ್ರೆ ಅದಕ್ಕೆ ನಾವು ಅಷ್ಟಮಂಗಳ ಪ್ರಶ್ನೆಯನ್ನು ಇಡಬೇಕು. ಅಷ್ಟಮಂಗಳ ಪ್ರಶ್ನೆಯನ್ನ ಅದರ ಮುಂಚಿತವಾಗಿ ಪೂರ್ವಭಾವಿಯಾಗಿ ತಾಂಬೂಲ ಪ್ರಶ್ನೆಯನ್ನು ಇಡಬೇಕಾಗಿದೆ. ತಾಂಬೂಲ ಪ್ರಶ್ನೆಯ ನಂತರ ನಮ್ಗೆ ತಿಳಿದು ಬರುತ್ತೆ ಆ ಕ್ಷೇತ್ರದಲ್ಲಿ ಯಾವ ದೇವರ ಸಾನ್ನಿಧ್ಯ ಇತ್ತು ಅಂತೇಳಿ. ಆಮೇಲೆ ನಾವು ಅದನ್ನ ಮತ್ತೆ ಕೆದಕ್ಬೇಕಿದ್ರೆ ಅಥವಾ ಸ್ಥಳ ಪುರಾಣದ ಬಗ್ಗೆ ಕೆದಕ್ಬೇಕಿದ್ರೆ ನಮ್ಗೆ ಅಷ್ಟಮಂಗಳ ಪ್ರಶ್ನೆ ಉಪಯೋಗಕ್ಕೆ ಬರುತ್ತೆ. ಹಾಗಾಗಿ ಮುಂಚಿತವಾಗಿ ನಾಳೆ ತಾಂಬೂಲ ಪ್ರಶ್ನೆಯನ್ನು ಇಡ್ಲಿಕ್ಕಿದ್ದಾರೆ. ಊರಿನವರು ಎಲ್ಲ ಸೇರ್ಕೊಂಡು ನಾಳೆ ತಾಂಬೂಲ ಪ್ರಶ್ನೆಯನ್ನು ಇಡ್ಲಿಕ್ಕಿದ್ದಾರೆ. ನಾಳೆ ತಾಂಬೂಲ ಪ್ರಶ್ನೆ ಅಂದ್ರೆ ಆ ಸ್ಥಳದಲ್ಲಿ ಪಕ್ಕದಲ್ಲಿರುವಂತಹ ರಾಮಾಂಜನೇಯ ಭಜನಾ ಮಂದಿರದಲ್ಲಿ ತಾವು ತಾಂಬೂಲ ಪ್ರಶ್ನೆಯನ್ನ ಇಡ್ತಾ ಇದ್ದೀರಾ? ಅಂದ್ರೆ ತಂತ್ರಿಗಳು 250 ಮೀಟರ್ ದೂರದಲ್ಲಿ ಅಷ್ಟೇ ಇದೆ. 250 ಮೀಟರ್ ದೂರದಲ್ಲಿ. ಹೌದು. ಆ ಸ್ಥಳ ಇರುವಂತದ್ದು 250 ಮೀಟರ್ ದೂರದಲ್ಲಿ ತಾವು ಇಡ್ತಾ ಇರುವಂತಹ ತಾಂಬೂಲ ಪ್ರಶ್ನೆ ಏನಿದೆ ಇದು ಸ್ವಲ್ಪ ಅನತಿ ದೂರದಲ್ಲಿ ರಾಮಾಂಜನೇಯ ಭಜನಾ ಮಂದಿರದಲ್ಲಿ ಇಡುವಂತದ್ದು ತಾವುಗಳು. ಇದು ಹಿಂದೂ ಸಂಘಟನೆಗಳು ಸೇರಿ ಜೊತೆಗೆ ತಂತ್ರಿಗಳು ಸೇರಿ ಅಲ್ಲಿ ಇಡುವಂತದ್ದು, ಜೊತೆಗೆ ಸಾರ್ವಜನಿಕರು ಕೂಡ ಅಲ್ಲಿ ಸೇರ್ತಾನೆ ತಾವು ಹೇಳ್ತಾ ಇದ್ದೀರಾ. ಇಲ್ಲಿ ಬರುವಂತ ಪ್ರಶ್ನೆ, ಇದು ಸಂಘಟನೆಗಳು ಹಿಂದೂ ಸಂಘಟನೆಗಳೇನಿದೆ ಅದು ಸ್ಥಳೀಯರಿಗೆ ನಾವು ನೆರವು ಅಂದ್ರೆ ಅವ್ರ ಜೊತೆಗೆ ನಿಂತಿದ್ದೇವೆ. ಏನಿದೆಲ್ಲ ಮಾಡ್ತಾ ಇರೋದೇನಂತ ಹೇಳಿದ್ರೆ ಸ್ಥಳೀಯರೇ ಮಾಡ್ತಾ ಇದ್ದಾರೆ. ಸ್ಥಳೀಯರಿಗೋಸ್ಕರ ನಾವು ಜೊತೆಗೆ ನಿಲ್ತಾ ಇದ್ದೇವೆ. ಜೊತೆಗೆ ಅವ್ರ ಜೊತೆಗೆ ಅವರಿಗೆ ಬೆನ್ನೆಲುಬಾಗಿ ನಾವು ವಿಶ್ವ ಹಿಂದೂ ಪರಿಷತ್ ನಿಂತಿದೆ. ಎಲ್ಲ ಸಹಕಾರ ಏನಿದೆ ಇದೆಲ್ಲ ಪೂರ್ತಿ ಅಲ್ಲ ಸ್ಥಳೀಯರು ಮಾಡ್ತಾ ಇದ್ದಾರೆ. ಈಗ ಎದ್ದಿರುವಂತಹ ಮತ್ತೊಂದು ಪ್ರಶ್ನೆ, ಇದು ದರ್ಗವೋ ಅಥವಾ ಬಸದಿಯೋ ಅಥವಾ ದೇವಾಲಯವೋ ದೈವಸ್ಥಾನವೋ ಇದೆಲ್ಲ ನೋಡಿದಾಗ ಇಲ್ಲಿ ಬರುವಂತಹ ಮತ್ತೊಂದು ಪ್ರಶ್ನೆ, ನಾಳೆಯ ದಿನ ತಾಂಬೂಲ ಪ್ರಶ್ನೆ ತಾವುಗಳು ಇಡ್ತಾ ಇದೀನಿ ಅಂತ ಬಂದಾಗ ಸರ್ಕಾರ ಈಗಾಗಲೇ ಜಿಲ್ಲಾಡಳಿತ 144 ಸೆಕ್ಷನ್ ಅನ್ನ ನಿಷೇಧಾಜ್ಞೆಯನ್ನ ಆ ಭಾಗದಲ್ಲಿ ಅಳವಡಿಸಲಾಗಿದೆ. ಏನ್ ಹೇಳ್ತೀರಾ? ಯಾವ ರೀತಿ ನಾಳೆನ ತಮ್ಮ ಈ ಕಾರ್ಯಕ್ರಮಗಳು ನಡೆಯುತ್ತೆ? ಅಂದ್ರೆ 144 ಸೆಕ್ಷನ್ ಅಂತ ಹೇಳಿದ್ರೆ ಹೊರಗಡೆ ಯಾರು ಕೂಡ ಸಂಖ್ಯೆ ಗುಂಪು ಕಟ್ಕೊಂಡು ಸೇರುವ ಆಗಿಲ್ಲ. ಅದಕ್ಕೆ ಏನು ಕಾನೂನು ಬಂತಂದ್ರೆ ನಾವು ಅದಕ್ಕೆ ಬದ್ಧರಾಗಿದ್ದೇವೆ. ಇದು ಇಂಡೋರ್ ಅಲ್ಲಿ ನಡೆಯುವಂತ ಕಾರ್ಯಕ್ರಮ ಏನಿದೆ ಅದು ಹೊರಗಡೆ ನಡೀತಾ ಇಲ್ಲ, ಇಂಡೋರ್ ಅಲ್ಲಿ ನಡೀತಾ ಇದೆ. ಊರಿನವ್ರು ಏನ್ ಬರ್ತಾ ಇದಾರೆ, ವಿಶ್ವ ಹಿಂದೂ ಪರಿಷತ್ನ ಪ್ರಮುಖರು ಸೇರ್ತಾ ಇದ್ದಾರೆ, ಸಾಧು ಸಂತರು ಬರ್ತಾ ಇದ್ದಾರೆ, ಜೊತೆಗೆ ಏನೋ ಸ್ಥಳೀಯ ನಾಯಕರು ಸೇರ್ಕೊಂಡು ಮಾಡ್ತಾ ಇರುವಂತ ಕಾರ್ಯಕ್ರಮ. ನಾಳೆ ಗೊತ್ತಾಗತ್ತೆ ಯಾವ ದೇವರ ಸಾನ್ನಿಧ್ಯ ಇದೆ ಅಂತೇಳಿ. ಆಮೇಲೆ ಮುಂದಿನ ವಿಚಾರಗಳ ಬಗ್ಗೆ, ನಾಳೆ ಮುಂದಿನ ಹೋರಾಟಗಳ ಬಗ್ಗೆ ಆಗಿರ್ಬೋದು, ಕಾನೂನು ಹೋರಾಟ, ಬೇರೆ ರೀತಿಯ ಹೋರಾಟಗಳ ಬಗ್ಗೆ ಹಿರಿಯರು ಚಿಂತನೆ ಮಾಡ್ಲಿಕ್ಕಿದ್ದಾರೆ. ಈಗಾಗಲೇ DC ಅವರು ಕಾನೂನು ಅಂಶಗಳ ಬಗ್ಗೆ ತಮ್ಗಳಿಗೆ ಮನವರಿಕೆಯನ್ನ ಮಾಡಿಕೊಟ್ಟಿದ್ದಾರೆ ಅಲ್ವಾ? ಅದರ ಬಗ್ಗೆ ತಮ್ಗಳಿಗೆ ಗೊತ್ತಿದೆ ಈಗಾಗಲೇ ಅಲ್ವಾ, ಹೇಳಿದ್ದಾರೆ. ತದನಂತರ ನಾಳೆ 144 ಸೆಕ್ಷನ್ ನಿಷೇಧಾಜ್ಞೆ ಇದೆ ಅಂತ ಬಂದಾಗ ಇಸ್ ಇಟ್ ಪಾಸಿಬಲ್ ತಾವುಗಳು ಈ ಕಾನೂನುಗಳನ್ನ ಶಿರಸಾವಹಿಸಿ ಪಾಲಿಸ್ತೀರಾ ಹೇಗೆ? ಯಾಕಂದ್ರೆ ನಾಳಿನ ದಿನ ಅಲ್ಲಿ ಜಾಸ್ತಿ ಸಂಖ್ಯೆಯಲ್ಲಿ ಜನ ಸೇರ್ಬೋದು, ಮಗದೊಂದು ಆಗುವಂತಹ ಸಂಭವ ಇರಬಹುದು. ಇಲ್ಲ ನಿತಿನ್, ಏನಂದ್ರೆ ಅಲ್ಲಿ ನಾವು ಮೊದಲೇ ಸೂಚನೆಯನ್ನ ಕೊಟ್ಟಿದ್ದೇವೆ. ಇದು ಯಾರ ವಿರುದ್ಧ ಮಾಡುವುದಲ್ಲ, ಯಾರ ವಿರುದ್ಧವೂ ಅಲ್ಲ. ನಮ್ಗೆ ನಮ್ಮ ದೇವಸ್ಥಾನ, ನಮ್ಮ ಅಸ್ತಿತ್ವ ಏನು ಅಂತ ಗೊತ್ತಾಗ್ಬೇಕು, ನಮ್ಮ ಇತಿಹಾಸ ತಿಳಿಬೇಕು. ನಮ್ಮ ಇತಿಹಾಸವನ್ನು ತಿಳಿಬೇಕಿದ್ರೆ ನಮ್ಗೆ ನಂಬಿಕೆ ಇರೋದು ಧಾರ್ಮಿಕತೆಯ ಮೇಲೆ. ನಮ್ಮ ಹಿರಿಯರು ನಡ್ಕೊಂಡು ಬಂದಿರೋದು ಅದನ್ನೇ. ತಾಂಬೂಲ ಪ್ರಶ್ನಾತೀತ ಚಿಂತನೆಗಳ ಮೂಲಕ ಸತ್ಯವನ್ನ ಕಂಡುಕೊಂಡದ್ದು ಸಾವಿರ ಉದಾಹರಣೆಗಳಿವೆ. ಅಲ್ಲೇ ಪಾಲು ಬಿದ್ದ ದೇವಸ್ಥಾನ ಒಂದಿತ್ತು, ಸೂರ್ಯನಾರಾಯಣ ದೇವಸ್ಥಾನ. ಅಲ್ಲಿ ಯಾವ್ದು ಶಕ್ತಿ ಇತ್ತು ಅಂತ ಹೇಳಿ ಭ್ರಷ್ಟ ಚಿಂತನೆ ಮೂಲಕನೇ ಅದು ಶಕ್ತಿ ಉದ್ಭವ ಆಗಿರೋದು, ಶಕ್ತಿ ನಮ್ಗೆ ಗೊತ್ತಾಗಿದ್ದು. ಹಾಗಾಗಿ ನಮ್ಗೆ ಧಾರ್ಮಿಕತೆಯ ಮೇಲೆ ನಂಬಿಕೆ ಇದೆ. ಹಾಗೆ ನಾವು ಯಾರ ವಿರುದ್ಧವೂ ಅಲ್ಲ. ಇಲ್ಲಿ ನಡೀತಾ ಇರುವಂತದ್ದು ನಮ್ಮ ಶಕ್ತಿ, ಆ ಸ್ಥಳದ ಶಕ್ತಿ ಅಂತ ತಿಳಿಬೇಕು ಅಂತ ಹೇಳಿ. ಹಾಗಾಗಿ ಅಲ್ಲಿ ಮಾಧ್ಯಮದವರಿಗೆ ಅವಕಾಶ ಇದೆ. ಅದು ಬಿಟ್ರೆ ಮತ್ತೆ ಸ್ಥಳೀಯರಿಗೆ, ಸ್ವಲ್ಪ ಹಿರಿಯರಿಗೆ ಬಿಟ್ರೆ ಇಡೀ ಸಂಘಟನೆಯ ಪೂರ್ತಿಯಲ್ಲಿ ಸೇರುವಂತ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಸೇರೋದಿಲ್ಲ. ಇಂಡೋರ್ ಕಾರ್ಯಕ್ರಮ ಸ್ವಲ್ಪ ಕಡಿಮೆ ಜನರಲ್ಲಿ ಅಲ್ಲಿ ಕಾರ್ಯಕ್ರಮ ನಡೆಯುತ್ತೆ. ಹಾಗಾದ್ರೆ ನಾಳೆ 144 ಸೆಕ್ಷನ್ ನಿಷೇಧಾಜ್ಞೆ ಎಲ್ಲವೂ ಕೂಡ ಇದ್ರೂ ಕೂಡ ಜಿಲ್ಲಾಡಳಿತ ಈಗಾಗಲೇ ಹೇಳಿದ್ರು ಕೂಡ ತಾವುಗಳು ನಾಳೆ ಅಲ್ಲಿ ತಾಂಬೂಲ ಪ್ರಶ್ನೆ ಮಾಡುವಂತದ್ದು ಖಂಡಿತ. ಹೌದು, ಅಂದ್ರೆ ಇಂಡೋರ್ ಅಲ್ಲಿ ಒಳಗೆ ನಡೆಯುತ್ತೆ, ಹೊರಗಡೆ ಓಪನ್ ಆಗಿ ನಡೆಯುವಂತ ಕಾರ್ಯಕ್ರಮ ಅಲ್ಲ.
ನಾವು ಏನು 145 ಸೆಕ್ಷನ್ ಹಾಕಿದರೆ ಪಾಲನೆ ಮಾಡ್ತೀವಿ ನಾವು, ಅದರಿಂದ ಇದಿಲ್ಲ. ಕಾನೂನನ್ನ ಪಾಲನೆ ಮಾಡ್ತೀರಾ, ಯಾವುದೇ ರೀತಿ ಉಲ್ಲಂಘನೆ ಆಗುವಂತ ಪರಿಸ್ಥಿತಿ ಬರಲ್ಲ ಅಂತ ಹೇಳ್ತಾ ಇದ್ದೀರಾ? ಹೌದು, ಖಂಡಿತ. ಎಸ್ ಸರ್. ಜೊತೆಗೆ ಇನ್ನೊಂದು ಪ್ರಶ್ನೆ ಇದೆ, ಎಲ್ಲೋ ಒಂದ್ ಕಡೆ ಪರಿಸ್ಥಿತಿ ಹದಗೆಡಬಹುದು ಅನ್ನುವಂತ ಒಂದು ಆತಂಕ ಇದೆ. ಪೊಲೀಸರ ಮೇಲೆ ನಂಬಿಕೆ ಇದೆ. ಏನೋ ಒಂದು ಚಿಕ್ಕ ವಿಷಯ ಆದ ಕೂಡಲೇ, ಪೈಗಂಬರ್ನ ವಿಷಯ ಆದ ಕೂಡಲೇ ಅಲ್ಲಿ ಇಲ್ಲಿ ಬೆಂಕಿ ಹಚ್ಚಿದ ಹಿಂದೂಗಳೆಲ್ಲ ನಾವು, ಯಾರು ಹಿಂದೂಗಳು ಬೆಂಕಿ ಹಚ್ಚಿಲ್ಲ. ಹಾಗಾಗಿ ನಮಗೆ ಪೊಲೀಸರ ಮೇಲೆ ನಂಬಿಕೆ ಇದೆ, ಪೊಲೀಸರ ರಕ್ಷಣೆ ಕೊಡ್ತಾರೆ ನಮಗೆ. ನಮ್ಮ ಧಾರ್ಮಿಕ ಏನು ವಿಧಿವಿಧಾನ ಕಾರ್ಯಕ್ರಮ ನಡೀಲಿಕ್ಕೆ ನಮ್ಮ ಹಕ್ಕು, ಅದು ನಡೀಬೇಕು ಅಂತದ್ದು. ನಾನು ಏನು ಬೇಕಾದ್ರೂ ನಡೆಸಬಹುದು, ಧಾರ್ಮಿಕ ವಿಧಿವಿಧಾನ ನಂಗೆ ನಡೆಸಲಿಕ್ಕೆ ನಂಗೆ ಸಂವಿಧಾನ ಕಾನೂನಲ್ಲಿ ಕೊಟ್ಟಿದೆ ನಂಗೆ. ಹಾಗಾಗಿ ನಾನು ಧಾರ್ಮಿಕ ವಿಧಿವಿಧಾನ ನಡೆಸ್ತಾ ಇದ್ದೇನೆ. ನನಗೆ ಅದಕ್ಕೆ ಸೂಕ್ತವಾದ ರಕ್ಷಣೆ ಪೊಲೀಸರು ಕೊಡ್ತಾರೆ ಅಂತ ನಂಬಿಕೆ ನಮಗೆ ಖಂಡಿತವಾಗಿ ಇದೆ. ಓಕೆ, ಪೊಲೀಸರು ರಕ್ಷಣೆಯನ್ನು ಕೊಡ್ತಾರೆ ಅಂತ ಹೇಳ್ತಾ ಇದ್ದೀರಾ? ಎಸ್ ಸರ್. ಓಕೆ ಓಕೆ, ಎಸ್ ಸರ್, ಥ್ಯಾಂಕ್ ಯು. ಇದು ಪ್ರದೀಪ್ ಸರಿಪಳ ಅವರು, ಬಜರಂಗ ದಳ ವಿಶ್ವ ಹಿಂದೂ ಪರಿಷತ್ ಮುಖಂಡರು. ನಾಳಿನ ದಿನ ಮಳಲಿ ದರ್ಗಾ ವಿವಾದ ತುಂಬಾ ದೊಡ್ಡ ಮಟ್ಟದಲ್ಲಿ ಕರಾವಳಿ ಭಾಗದಲ್ಲಿದೆ. ಈ ಹಿನ್ನೆಲೆ ಈ ಒಂದು ಮಸೀದಿ ಅಥವಾ ಈ ಒಂದು ಜುಮ್ಮಾ ಮಸೀದಿಯ ಸುತ್ತಮುತ್ತ 500 ಮೀಟರ್ ವ್ಯಾಪ್ತಿಯಲ್ಲಿ ಈಗಾಗಲೇ ನಿಷೇಧಾಜ್ಞೆಯನ್ನು ಹೊರಡಿಸಿದ್ದಾರೆ. ಇವೆಲ್ಲದ ನಡುವೆ ಇದು ಬಸದಿಯೋ ಅಥವಾ ಇದು ದರ್ಗಾವೋ ಅಥವಾ ದೇವಾಲಯವೋ ಅನ್ನುವಂತಹ ನಿಟ್ಟಿನಲ್ಲಿ ತಾಂಬೂಲ ಪ್ರಶ್ನೆ ಇಡಲು ವಿಶ್ವ ಹಿಂದೂ ಪರಿಷತ್ ಹಿಂದೂ ಸಂಘಟನೆಗಳು ನಿರ್ಧರಿಸುವಂಥದ್ದು. ನಾಳಿನ ದಿನ ತಾಂಬೂಲ ಪ್ರಶ್ನೆ ಆಗುತ್ತೆ ಅನ್ನುವಂಥದ್ದು ಈಗಾಗಲೇ ಪ್ರದೀಪ್ ಸರಿಪಳ್ಳ ಹೇಳಿರುವಂಥದ್ದು.